ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಕೀರ್ತಿ. ಕೋಪದಿಂದ ಮಾತಾಡಿದ್ರೆ ಗುಣವನ್ನ ಕಳ್ಕೊಳ್ತೇವೆ, ಹೆಚ್ಚಾಗಿ ಮಾತಾಡಿದ್ರೆ ಶಾಂತಿಯನ್ನ ಕಳ್ಕೊಳ್ತೇವೆ, ಅನಗತ್ಯವಾಗಿ ಮಾತಾಡಿದ್ರೆ ಕೆಲಸವನ್ನೇ ಕಳ್ಕೊಳ್ತೇವೆ. ಹಾಗಾಗಿ ಮಾತು ಹಿತವಾಗಿರ್ಲಿ, ಮುಖದಲ್ಲಿ ನಗು ಇರ್ಲಿ ಅಂತ ಹೇಳ್ತಾ, ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ಕಿಯ ಬುಸ್ಪನ್ನನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿ. ಹಿತವಾದ ಮಾತು, ಮುಖದಲ್ಲಿ ನಗು, ಇದು ಅಶ್ವಿನಿ ಮೇಡಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಬನ್ನಿ, ಮತ್ಯಾಗ್ತಾಡ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಿತವಾದ ಮಾತು, ಮುಖದಲ್ಲಿ ನಗು. ಮಾತು ಹಿತ ಮಾಡ್ಕೊಳ್ಬೇಡಿ, ಯಾಕಂದ್ರೆ ನಮ್ಮ ಅರ್ಧ ಗಂಟೆ ಎಪಿಸೋಡ್ ಮುಂದೆ ಹೋಗ್ಬೇಕು. ಸೊ ಹಾಗಾಗಿ ಇವತ್ತು ನಗು ಇಟ್ಕೊಂಡು ಯಾವ ರೆಸಿಪಿಯನ್ನ ನೀವು ನಮ್ಗೆ ಹೇಳ್ಕೊಡ್ತೀರಿ? ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿಯನ್ನ ಸ್ವಲ್ಪ ಗ್ರೀನಿಶ್ ಕಲರ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಕೀರ್ತಿ. ಸೊ ಉತ್ತರ ಕನ್ನಡದವರಿಗೆ ಜೋಳದ ರೊಟ್ಟಿ ಅಂದ್ರೆ ಪಂಚಪ್ರಾಣ. ಸೊ ಅದ್ರಲ್ಲೂ ನೀವು ಬೇರೇನೋ ಟಚ್ ಕೊಡ್ತಾ ಇದ್ದೀರಿ ಅಂತ ಹೇಳ್ತಿದ್ದೀರಿ. ಸೊ ನಾನಂತೂ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೇನೆ. ರೆಡಿಯಾ? ರೆಡಿ, ಖಂಡಿತ. ಸ್ಟಾರ್ಟ್ ಮಾಡುವನಾ? ಕೀರ್ತಿ, ಜೋಳದ ರೊಟ್ಟಿಯನ್ನ ಗ್ರೀನ್ ಕಲರ್ ಅಲ್ಲಿ ಮಾಡ್ಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ ಜೋಳದ ಹಿಟ್ಟು, ಟರ್ಮರಿಕ್ ಪೌಡರ್, ಶುಂಠಿ, ಮೆಂತೆ ಸೊಪ್ಪು, ಗ್ರೇಟೆಡ್ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಆನಿಯನ್, ಗ್ರೀನ್ ಚಿಲ್ಲೀಸ್, ಸ್ವಲ್ಪ ತೆಂಗಿನೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ನಾನು ಇದನ್ನ ನೆಡ್ ಮಾಡ್ಲಿಕ್ಕೆ ಬಿಸಿ ನೀರನ್ನ ಯೂಸ್ ಮಾಡ್ತಾ ಇದ್ದೇನೆ. ಜೋಳದ ಹಿಟ್ಟನ್ನ ಯಾವಾಗ್ಲೂ ನಾವು ಕಲಸುವಾಗ ಬಿಸಿ ನೀರನ್ನೇ ಹಾಕೊಳ್ಬೇಕು, ಆಗ ಅದು ಹೊಂದಿಕೊಂಡು ಬರ್ತದೆ. ಕೋಲ್ಡ್ ವಾಟರ್ ಹಾಕಿದ್ರೆ ಅದು ಹೊಂದಿಕೊಳ್ಳೋದಿಲ್ಲ ಕೀರ್ತಿ, ನಮ್ಗೆ ತಟ್ಲಿಕ್ಕೆ ಆಗುದಿಲ್ಲ ರೊಟ್ಟಿಯನ್ನ. ಹಾಗಾಗಿ ಇದ್ರದ್ದು ಮೇನ್ ಇಂಗ್ರೀಡಿಯೆಂಟೇ ಅದು, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಬಿಸಿ ನೀರಿಲ್ಲದೆ ಜೋಳದ ರೊಟ್ಟಿಯನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ನಾನೀಗ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಕೀರ್ತಿ. ಮೆಂತೆ ಸೊಪ್ಪು 1 ಕಟ್ಟಿನಷ್ಟು ತಗೊಂಡಿದ್ದೇನೆ. ಇದರಲ್ಲಿ ಸಾಧಾರಣ 4 ರೊಟ್ಟಿಯನ್ನ ಮಾಡಬಹುದು. ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸ್ ಅನ್ನ ವೇರಿಯೇಟ್ ಮಾಡ್ಕೊಂಡ್ರೆ ಆಯ್ತು. 1 ಬೌಲ್ನಷ್ಟು ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ, ಫ್ಲೇವರ್ ಅನ್ನು ಆಡ್ ಮಾಡ್ತದೆ ಅಂತ. ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಶುಂಠಿ ಬೇಕಿದ್ರೆ ಜಾಸ್ತಿನೂ ಹಾಕೊಳ್ಬಹುದು, ತೊಂದರೆ ಇಲ್ಲ. ಇದು ಆನಿಯನ್ ಅಷ್ಟೇ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ. ಗ್ರೀನ್ ಚಿಲ್ಲಿ ಪೌಡರ್ ಬೇಕು ಅಂತ ಹೇಳಿದವರು ಹಾಕೊಳ್ಬಹುದು. ನಾನು ಗ್ರೀನ್ ಚಿಲ್ಲೀಸ್ ಅನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೇ ಕೀರ್ತಿ. ಎಷ್ಟು ಖಾರ ಬೇಕೋ ಹೌದು, ನಿರ್ಧಾರ ಮಾಡ್ಕೊಂಡು ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕಿದ್ರೆ ಕಲರ್ ಗ್ರೀನ್ ಆಗಿ ಉಳಿತದೆ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೇನೆ. ಒಮ್ಮೆ ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಕೈಯಲ್ಲಿ ಕರೆಕ್ಟ್ ಆಗಿ ಸ್ಕ್ವೀಸ್ ಮಾಡ್ಕೊಳ್ತಾ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಕೀರ್ತಿ. ಉತ್ತರ ಕರ್ನಾಟಕದವರಿಗೆ ಜೋಳದ ಹಿಟ್ಟು ಮೇನ್, ಅದರಿಂದ ಪ್ಯಾನ್ ಕೇಕ್ಸ್ ಉತ್ತರ ಕರ್ನಾಟಕದವರು ಮಾಡೋದು ಕಡಿಮೆ, ಆದ್ರೆ ಈಗ ಅದು ಟ್ರೆಂಡಿಂಗ್ ಅಲ್ಲಿ ಇದೆ. ಪ್ಯಾನ್ ಕೇಕ್ಸ್ ಮಾಡ್ತಾರೆ, ಇವನ್ ಲಡ್ಡು ಅನ್ನು ಸಹ ಜೋಳದ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರಿಗೆ ಜೋಳದ ಹಿಟ್ಟು ಒಂದು ಒಳ್ಳೆ ಡಯಟ್ ಫುಡ್ ಆಗಿ ವರ್ಕ್ ಮಾಡ್ತದೆ. ಅದು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡ್ತದೆ. ಬ್ಲಡ್ ಪ್ರೆಷರ್, ಕಂಬಿಡದ ಅಂಶ ಅದರಲ್ಲಿ ಹೇರಳವಾಗಿದೆ. ಸೊ ತುಂಬಾ ಬೆನಿಫಿಟ್ಸ್ ಅದರಲ್ಲಿ ಇದೆ. ಒಂದು ಅಬ್ಸರ್ವ್ ಮಾಡ್ಬೋದು, ಈಗ ಒಂದು ಪ್ಲೇಸ್ ಅಲ್ಲಿ ಇದು ಫೇವ್ರೇಟ್ ಅಂದ್ರೆ ರೆಗ್ಯುಲರ್ ಯೂಸ್ ಮಾಡೋ ಫುಡ್ ಇದ್ರೆ ನಮ್ಗೆ ಅದನ್ನ ಬಿಟ್ಟು ಬೇರೆ ಏನಾದ್ರು ತಿನ್ನು ಅನ್ಸುತ್ತೆ ಹೊರಗಡೆ ಹೋದಾಗ. ಬಟ್ ನೀವು ಉತ್ತರ ಕನ್ನಡದವರನ್ನ ಅಬ್ಸರ್ವ್ ಮಾಡಿ, ಅವ್ರಿಗೆ ಎಲ್ಲಿ ಹೋದ್ರು ರಾತ್ರಿ ಆಗ್ಬೇಕಾದ್ರೆ ಅವರಿಗೆ ಜೋಳದ ರೊಟ್ಟಿ, ಅದ್ರ ಜೊತೆ ಅವರು ಬಸ್ಸಾರು ಮತ್ತೆ ಕಡ್ಲೆ ಹಿಟ್ಟಿನ ಒಂದು ಜುಣ್ಕ ಅಂತ ಮಾಡ್ಕೊಳ್ತಾರೆ, ಮಟನ್ ಗ್ರೇವಿ, ಇದನ್ನೆಲ್ಲ ಅವರು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೊಂಡು
ರಾತ್ರಿ ಹೊತ್ತಿಗಂತ ಅವರಿಗೆ ಬೇಕೇ ಬೇಕು. ಹೌದು ಹೌದು. ನಮ್ಮ ಸೈಡಲ್ಲೂ ಕೆಲವರು ಉತ್ತರ ಕರ್ನಾಟಕದವರು ಇದ್ದವರು ನೈಟಿಗೆ ಇದನ್ನೇ ಅವ್ರು ಇಷ್ಟ ಮಾಡ್ತಾರೆ. ಸೊ ಅವರು ಎಲ್ಲಿ ಹೋದ್ರೂ ಅವರ ಫುಡ್ ಬಿಡುದಿಲ್ಲ ಅವರು. ಈಗ ನಾನು ಜೋಳದ ಹಿಟ್ಟನ್ನು ಹಾಕಿದೆ ಕೀರ್ತಿ. ಓಕೆ. ಬಿಸಿ ನೀರನ್ನು ಹಾಕಿ ಸ್ವಲ್ಪ ಕಲಸ್ಕೊಳ್ತೇನೆ. ಬಿಸಿ ನೀರಂದ್ರೆ ಇದು ತುಂಬಾ ಬಿಸಿ ಹೌದು, ಕುದಿಸಿಟ್ಟಿದ್ದೇನೆ. ನಮಗೆ ತಟ್ಲಿಕ್ಕೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ, ಆ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡು ಕಲಿಸ್ಕೊಳ್ವ. ಓಕೆ. ಮಾಮೂಲಿ ವೀಕ್ಷಕರು ಜೋಳದ ರೊಟ್ಟಿಯನ್ನು ನೋಡಿರ್ತಾರೆ ಅಂಡ್ ಆಬ್ವಿಯಸ್ಲಿ ಜೋಳದ ರೊಟ್ಟಿ ಮಾಡೋದು ಅವ್ರಿಗೆ ಹಾಬಿಯಾಗಿ ಹೋಗಿರುತ್ತೆ. ಬಟ್ ಇವತ್ತು ಸ್ಪೆಷಲ್ ಡಿಶ್. ಸ್ವಲ್ಪ ಇದಕ್ಕೇನು ಮತ್ತೆ ಕಲರೇ ಚೇಂಜ್ ಮಾಡ್ತಾ ಇದ್ದೀರಿ ನೀವು ಇವತ್ತು. ಸೈಡ್ ಡಿಶ್ ಬೇಕಂತ ಇಲ್ಲ, ಇದರಲ್ಲಿ ನಾವು ಆಲ್ರೆಡಿ ವೆಜಿಟೇಬಲ್ ಎಲ್ಲ ಹಾಕಿರೋದ್ರಿಂದ ಹಾಗೆ ಟೇಸ್ಟ್ ಮಾಡ್ಕೊಳ್ಬಹುದು ಆರಾಮಾಗಿ. ನೈಟ್ ಮಧ್ಯಾಹ್ನ ಲಂಚಿಗೂ ಸಹ ಇದನ್ನ ಮಾಡ್ಕೊಂಡ್ರೆ ಇಟ್ಸ್ ಅ ಕಂಪ್ಲೀಟ್ ಫುಡ್. ಎಲ್ಲ ಇದರಲ್ಲಿ ಇರೋದ್ರಿಂದ ವೆಜಿಟೇಬಲ್ ಎಲ್ಲ. ಸೊ ಸೈಡಿಗೆ ಒಂದು ಗ್ರೇವಿ ಮಾಡುವ ಅವಶ್ಯಕತೆ ಇಲ್ಲ. ಸೊ ಆರಾಮ್ಸೆ ನೀವು ಒಂದು ರೊಟ್ಟಿಯಲ್ಲೇ ಎಲ್ಲ ನಿಮ್ಮ ಕೆಲಸ ಮಾಡಿ ಮುಗಿಸಬಹುದು. ಹೌದು. ಮತ್ತೆ ಕೆಲವರಿಗೆ ಸ್ವಲ್ಪ ಸ್ವೀಟ್ನೆಸ್ ಇಷ್ಟ ಆಗ್ತದೆ ಅಂತ ಹೇಳುವವರು ಸ್ವಲ್ಪ ಹನಿಯನ್ನು ಹಾಕೊಳ್ಬಹುದು. ಹೌದು ನೋಡಿ, ಈ ತರ ಆಯ್ತು. ಈಗ ಅದು ಎಲೆ ಕೊಡ್ತೀರಾ ಕೀರ್ತಿ? ಬಾಳೆ ಎಲೆ. ಇದನ್ನು ತಟ್ಲಿಕ್ಕೂ ಅಷ್ಟೇ, ಬಾಳೆ ಎಲೆ ಮೇಲೂ ತಟ್ಬೋದು. ಇಲ್ಲ ಅಂದ್ರೆ ಒಂದು ಚಂಡಿ ಬಟ್ಟೆಯನ್ನ ಹಾಕೊಂಡು ಬಟ್ಟೆಯನ್ನ ವೆಟ್ ಮಾಡ್ಕೊಂಡು ಅದನ್ನ ಚಂಡಿ ಮಾಡಿ ಅದರ ಮೇಲೆ ಸಹ ರೊಟ್ಟಿಯನ್ನ ತಟ್ಕೊಳ್ಬಹುದು ಕೀರ್ತಿ. ಸ್ವಲ್ಪ ಎಣ್ಣೆ ಹಾಕಿದೆ ನೋಡಿ, ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ. ಎಷ್ಟು ದೊಡ್ಡ ರೊಟ್ಟಿ ರೆಸಿಪಿ ಅನ್ಸುತ್ತೆ ಅಲ್ವಾ? ತುಂಬಾ ಈಸಿ, ಟೇಸ್ಟು ಅಷ್ಟೇ. ಟೇಸ್ಟ್ ಹೆಲ್ದಿ, ನಿಜವಾಗ್ಲೂ ತುಂಬಾ ಹೆಲ್ದಿ ಕೀರ್ತಿ. ಎಷ್ಟೆಷ್ಟು ದೊಡ್ಡ ಸೈಜ್ ಬೇಕು ಅಷ್ಟು ದೊಡ್ಡ ಬಾಲ್ಸ್ ಅನ್ನ ತಗೊಂಡು ನಾವು ಹೀಗೆ ತಟ್ಟಿದ್ರೆ ಆಯ್ತು. ಈ ಅಕ್ಕಿ, ರಾಗಿ, ಗೋಧಿಗೆಲ್ಲ ಕಂಪೇರ್ ಮಾಡಿದ್ರೆ ಜೋಳ ಎಷ್ಟು ತುಂಬಾ ಹೆಲ್ದಿ ಫುಡ್ ಅಂತ, ತುಂಬಾ ಆರೋಗ್ಯಕ್ಕೆ ತುಂಬಾ ಪ್ಲಸ್ ಇದೆ ಅದರಲ್ಲಿ. ಅಂಡ್ ಅವರ ಸ್ಟ್ರೆಂತ್ ಕೂಡ ಹಂಗೆ ಇರುತ್ತೆ. ಯಾರು ಜೋಳ ರೊಟ್ಟಿಯನ್ನ ತಿಂತಾರೆ ಅವ್ರು ಮಾತಾಡೋ ರೀತಿ ಇರ್ಬೋದು. ನಮ್ಮ ದಕ್ಷಿಣ ಕನ್ನಡದವರಿಗೆ ಆಕ್ಚುಲಿ ಇದ್ರದ್ದು ಬೆನಿಫಿಟ್ಸ್ ಗೊತ್ತಿಲ್ಲ, ಈಗೀಗ ಗೊತ್ತಾಗ್ತಾ ಇದೆ. ಸೊ ಯೂಸ್ ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ನಾವಿಲ್ಲಿ ರೆಗ್ಯುಲರ್ ಆಗಿ ಅನ್ನ ಜಾಸ್ತಿ ತಿಂತೇವೆ. ಸೊ ನಮ್ಗೆ ಇದ್ರದ್ದು ಟೇಸ್ಟ್ ಗೊತ್ತಿರೋದು ಸ್ವಲ್ಪ ಕಮ್ಮಿನೇ, ಬಟ್ ಟೇಸ್ಟ್ ಗಿಂತ ಜಾಸ್ತಿ ಇದು ಹೆಲ್ದಿ ಫುಡ್ ಅಂತ ಎಲ್ರಿಗೂ ಗೊತ್ತಾಗ್ಲೇಬೇಕು. ಸೊ ನಾವು ನಮ್ಮ ರುಚಿಗೋಸ್ಕರ ಯಾವ್ಯಾವ ಫುಡ್ಡಿನ ಹಿಂದೆ ಹೋಗ್ತೇವಪ್ಪ. ಹಾಗಿರುವಾಗ ಹೆಲ್ದಿ ಫುಡ್ ನಮ್ಮ ಸುತ್ತಮುತ್ತ ಇದೆ ಅಂತ ಹೇಳಿದ್ರೆ ನಾವು ಯಾಕೆ ಹಿಂದೆ ಮುಂದೆ ಮಾಡ್ಬೇಕು ಅಂತ. ಎಸ್ ನೋಡಿ, ಈಗ ತೆಳುವಾಗಿ ತಟ್ಕೊಂಡೆ ನಾನು. ಕಾಯಿಸುವ ಈಗ. ಎಷ್ಟು ತೆಳು ಬೇಕಾದ್ರೂ ನಾವು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಬಹುದು ಕೀರ್ತಿ. ಹೇಳ್ತದೆ. ಅದನ್ನ ತವಾಕ್ಕೆ ನಾವು ಹಾಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆಯ್ತು, ಎಲೆಯಲ್ಲಿ ಇದ್ದ ಹಾಗೆ. ತೋರಿಸ್ತೇನೆ ನಾನು ಈಗ. ತವಾ ಬಿಸಿ ಇಡ್ತೇನೆ. ಓಕೆನಾ ಕೀರ್ತಿ? ತವಾ ಈಗ ನಾನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಕೊಡ್ತೀರಾ ನೀವು ನನ್ಗೆ? ಇದಕ್ಕೂ ಅಷ್ಟೇ ನಾನು ಕೊಕೊನಟ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಸಪೋಸ್ ತುಪ್ಪ ಬೇಕು ಹೇಳುವವರು ತುಪ್ಪವನ್ನ, ಕೆಲವರಿಗೆ ಕೊಕೊನಟ್ ಫ್ಲೇವರ್ ಇಷ್ಟ ಆಗುದಿಲ್ಲ, ಅವರು ತುಪ್ಪವನ್ನ ಹಾಕೊಳ್ಬಹುದು. ಅದು ಎಲೆ ಕೊಡ್ತೀರಾ ಕೀರ್ತಿ? ನಾನು ರೊಟ್ಟಿ ತಟ್ಟಿಟ್ಟದ್ದು. ನಿಧಾನವಾಗಿ ಈಗ ನೋಡಿ ಹಾಕುದು ಹೇಗೆ ಅಂತ ತೋರಿಸ್ತೇನೆ. ಹೀಗೆ ಇಟ್ಟು ಬಿಟ್ರೆ ಒಂದ್ 2 ನಿಮಿಷದಲ್ಲಿ ಅದು ಎಲೆ ಬಿಡಿಸ್ಕೊಳ್ತದೆ. ಮ್ಯಾಜಿಕ್. ನಿಮ್ಗೆ ಮ್ಯಾಜಿಕ್ ಮಾಡ್ಲಿಕ್ಕೆ ಗೊತ್ತಾ? ಇಲ್ಲ, ಮ್ಯಾಜಿಕ್ ನಾನ್ ಮಾಡ್ತಾ ಇದ್ದೇನೆ. ಅದಕ್ಕೆ ಕೆಲವರು ಬಟ್ಟೆಯನ್ನ ನಾಗ ಹೇಳಿದೆ ಅಲ್ಲ, ಹಾಗೆ ಬಟ್ಟೆಯನ್ನ ಹಾಕಿ ತಟ್ಟಿ ಬಟ್ಟೆಯನ್ನು ಹೀಗೆ ಹಾಕಿ ಬಿಡಿಸ್ಕೊಳ್ತದೆ. ವೆಟ್ ಇರ್ತದಲ್ಲ, ಇದು ಅಷ್ಟೇ. ನಾವು ಎಲೆಗೆ ಎಣ್ಣೆಯನ್ನ ಸವರಿದ್ದೇವೆ, ಗ್ರೀಸ್ ಮಾಡ್ಕೊಂಡಿದ್ದೇವಲ್ಲ, ಸೊ ಬಿಟ್ಕೊಳ್ತದೆ ನೋಡಿ, ಆರಾಮಾಗಿ ಬಿಟ್ಕೊಳ್ತದೆ. ಅಕ್ಕಿ ರೊಟ್ಟಿ ಎಲ್ಲ ನಾವು ಇದೇ ತರ ಮಾಡ್ತೇವೆ ಕೀರ್ತಿ. ನೋಡಿ ಆರಾಮಾಗಿ ಬಂತಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಈ ಐಡಿಯಾ ಗೊತ್ತಿಲ್ಲದಿದ್ರೆ ರೊಟ್ಟಿ ಇದ್ರಲ್ಲಿ ಅರ್ಧ ಇರುತ್ತೆ, ಅದ್ರಲ್ಲಿ ಅರ್ಧ ಇರುತ್ತೆ. ಉಗ್ಳಿ ರೋಗ ಕಲ್ತು ರಾಗ ಅಂತಾರೆ, ಹಾಗೆ ಕಲ್ತೆ ಎಲ್ಲ ಬರುದು ಕೀರ್ತಿ. ಒಮ್ಮೆಲೆ ಹುಟ್ಟುವಾಗ ಯಾವ ಮನುಷ್ಯನು ಏನು ಕಲ್ತ್ಕೊಂಡು ಬಂದಿರೋದಿಲ್ಲ ಅಲ್ಲ. ಲೋ ಫ್ಲೇಮ್ ಅಲ್ಲಿ ನಾನು ಕಾಯಿಸ್ಕೊಳ್ತಾ ಇದ್ದೇನೆ. ಅಷ್ಟೊತ್ತಿಗೆ ನಾವು ಮಾತುಕತೆ ಶುರು ಮಾಡೋಣ. ಯಾಕಂತ ಹೇಳಿದ್ರೆ ಈಗ ಸಮ್ಮರ್ ಟೈಮ್, ಈಗ ಇದು ಕಾವಲಿ ಮಾತ್ರ ಬಿಸಿ ಆಗ್ತಾ ಇಲ್ಲ, ನಾವು ಕೂಡ ಬಿಸಿಯಲ್ಲಿ ಓಡಾಡ್ತಾ ಇದ್ದೇವೆ, ಅಷ್ಟು ಸೆಕೆ ಆಗ್ತಾ ಇದೆ. ಸೊ ಹೊರಗಡೆ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ಆ ಟೈಮಲ್ಲಿ ಈ
ಈ ಸೆಕೆ ಜೊತೆ ಈ ಜ್ವರ, ಕೆಮ್ಮು, ಶೀತ ಇದೆಲ್ಲ ಒಕ್ಕರಿಸ್ಕೊಳ್ತಾ ಇದೆ. ಅಂಡ್ ಒಂದು ಭಯ ಕೊರೋನಾನಾ ಅಂತ ಒಂದು ಭಯ. ನಮ್ ಜೊತೆ ಮಾತಾಡ್ಲಿಕ್ಕೂ ಹಿಂದೆ ಮುಂದೆ ಮಾಡ್ತಾರೆ, ಇಲ್ಲಪ್ಪ ಈಗ ರೂಮಲ್ಲಿ ಇರುವಾಗ ಅಷ್ಟೇ, ಸೊ ಹೊರಗಡೆ ಹೋಗು ಕೆಮ್ಮು ಬರ್ತಾ ಇದೆ ಅಂತ ಲೈಕ್ ಟೆನ್ಷನ್ ಇರುತ್ತೆ. ಅಂಡ್ ಪೇರೆಂಟ್ಸ್ಗೂ ಕೂಡ ಅದೇ ಭಯ ಇರುತ್ತೆ, ಮಕ್ಕಳನ್ನ ಹೊರಗೆ ಕಳಿಸ್ಲಿಕ್ಕೂ ಭಯ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಯಾವ್ದಾದ್ರು ರೆಮಿಡೀಸ್ ಏನಾದ್ರು ಟ್ರೈ ಮಾಡ್ತಾರೆ ಈ ಜ್ವರ, ಶೀತ, ಕೆಮ್ಮಿಂದ ನಾವು ಮನೆಯಲ್ಲಿ ಹೇಗೆ ಗುಣ ಮಾಡಿಸ್ಕೋಬಹುದು? ಗುಣಕ್ಕಿಂತಲೂ ಜಾಸ್ತಿ ನಾವು ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ಕೊಳ್ಬೇಕು ಕೀರ್ತಿ. ಅದಕ್ಕಾಗಿ ಕೊತ್ತಂಬರಿ ಜೀರಿಗೆ ಕಷಾಯವನ್ನ ಮಾಡಿ ಕುಡಿಬಹುದು. ಅಂದ್ರೆ ಕೊತ್ತಂಬರಿ ಮತ್ತೆ ಜೀರಿಗೆನ ಲೈಟ್ ಆಗಿ ಹುರಿದು ಪುಡಿ ಮಾಡಿ ಸ್ವಲ್ಪ ಕಾಳು ಮೆಣಸು ಹಾಕ್ಬೋದು. ಕಾಳು ಮೆಣಸು ಅಂದ್ರೆ ಪುನಃ ಉಷ್ಣ ಜಾಸ್ತಿ ಆಗ್ತದೆ ಅಂತ ಹೇಳುವವರು ಅದನ್ನು ಅವಾಯ್ಡ್ ಮಾಡ್ಕೊಳ್ಬಹುದು. ಕೊತ್ತಂಬರಿ, ಜೀರಿಗೆ, ಲವಂಗ ಎಲ್ಲ ಹಾಕಿ ಸ್ವಲ್ಪ ಲೈಟ್ ಆಗಿ ಹುರಿದು ಪುಡಿ ಮಾಡಿಟ್ಕೊಂಡು ಹಾಲಿನೊಟ್ಟಿಗೆ 1 ಚಮಚ ಅದನ್ನು ಹಾಕಿ ಕುದಿಸಿ ಕುಡಿದ್ರೆ ನಮ್ಮ ದೇಹದ ಉಷ್ಣಾಂಶವನ್ನು ನಾವು ಸಮತೋಲನದಲ್ಲಿ ಇಟ್ಕೊಳ್ಬಹುದು. ತುಂಬಾ ಒಳ್ಳೆ ಐಡಿಯಾ. ಯಾಕಂತ ಹೇಳಿದ್ರೆ ಡಾಕ್ಟರ್ಸ್ ಹತ್ರ ಹೋಗ್ಲಿಕ್ಕೆ ಭಯ ಪಡುವಂತ ಟೈಮ್ ಇದು. ಯಾಕೆ ಸಣ್ಣ ವಿಷಯಕ್ಕೆ ಇನ್ನು ದೊಡ್ಡದಾಗ್ಬೋದೇನೋ ಆ ಭಯ, ಹೊರಗಡೆ ಹೋಗ್ಲಿಕ್ಕೆ ಭಯ, ಅಷ್ಟು ಸೆಕೆ ಬೇರೆ ಇನ್ನೊಂದು. ಹೀಗಿರುವಾಗ ಇಂತಹ ಹೋಮ್ ರೆಮಿಡೀಸ್ ಅನ್ನ ಮಾಡಿ ಖಂಡಿತ ಒಂದು ಕ್ವಶನ್ ಬರ್ತದೆ. ಹಿಂದಿನ ಕಾಲದವ್ರು ಹೇಳ್ತಾರೆ ನಾವೇನು ಮನೆಯಲ್ಲಿ ಗುಣ ಆಗ್ತಾ ಇರ್ಲಿಲ್ವಾ, ಹೋಗುದಿಲ್ಲ ಅಂತ. ಬಟ್ ಈಗದ್ದು ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಡಾಕ್ಟರ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿರೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾವ ಕಾಯಿಲೆಗೆ ನಾಂದಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಣ್ಣ ಶೀತ ಇದ್ದವರು ನೆಕ್ಸ್ಟ್ ಡೇ ಅಡ್ಮಿಟ್ ಕೂಡ ಆಗ್ಬೋದು ಅಂತ ಸಿಚುವೇಶನ್ಸ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಹೇಳುವ ಹಾಗೆ ಸ್ವಲ್ಪ ನಾವೇ ಆದಷ್ಟು ಕೋಲ್ಡ್ ಕುಡಿಬಾರ್ದು. ಈಗ ನಮ್ಗೆ ಆಕ್ಚುಲಿ ಕುಡಿಯುವ ಅಂತ ಅನಿಸ್ತದೆ, ಆದ್ರೂ ಈಗ ಕುಡಿದ್ರೆ ಅದ್ರ ಎಫೆಕ್ಟ್ ಮಳೆ ಬೀಳ್ತದಲ್ಲ, ಆಗ ಆಟೋಮ್ಯಾಟಿಕಲಿ ನಮ್ಗೆ ಶೀತ ಜ್ವರ ಕಟ್ಟಿಟ್ಟ ಬುತ್ತಿ. ಸೊ ಆದಷ್ಟು ಅವಾಯ್ಡ್ ಮಾಡುವ. ನನ್ನದೇ ಎಕ್ಸ್ಪೀರಿಯನ್ಸ್ ಕೀರ್ತಿ. ನಾನೀಗ ಕ್ಲೈಮೇಟ್ ವೇರಿಯೇಷನ್ ಆಗ್ಬೇಕಾದ್ರೆ ನನ್ಗೂ 4 ದಿನ ಜೋರ್ ಜ್ವರ ಬಂದಿತ್ತು. ಆಗ ನಾನು ಈ ಕಷಾಯ ಎಲ್ಲ ಮಾಡಿ ಕುಡ್ದೆ, ಸ್ವಲ್ಪ ಶುಂಠಿ ಹಾಕಿ ಚಾ ಮಾಡಿ ಕುಡ್ದೆ. ಆಗ ಸ್ವಲ್ಪ ನಮ್ಮ ಥ್ರೋಟ್ ಎಲ್ಲ ಸ್ವಲ್ಪ ರಿಲೀಫ್ ಫೀಲ್ ಮಾಡ್ತದೆ. ದಿನನಿತ್ಯ ಮಾಡುವಂತ ಕೆಲಸದಲ್ಲಿ ಒಂದು ಮಾತಾಡೋದು, ಸೊ ಆ ಗಂಟಲು ಕಟ್ಟುವ ನೋವು ಉಂಟಲ್ಲ, ಅದು ಯಾವ್ದು ಸಲ ನಮ್ಗೆ ಮಾತಾಡ್ತಾ ಇದ್ದವ್ರು ಮಾತಾಡದೆ ಕೂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ. ಇನ್ನೊಂದು ನನ್ನ ಎಕ್ಸ್ಪೀರಿಯನ್ಸ್ ಕೀರ್ತಿ, ಥ್ರೋಟ್ ಇನ್ಫೆಕ್ಷನ್ ಆದಾಗ ನಾವು ನೈಟ್ ಮಲಗ್ತೇವಲ್ಲ, ಆಗ 1-2 ಕಾಳು ಮೆಣಸಿನ ಬೀಜವನ್ನ ಕಚ್ಚಿ ತಿಂದು ಮಲ್ಕೊಳ್ಬೇಕು ಕೀರ್ತಿ. ಬೆಳಗ್ಗೆ ಏಳುವಾಗ ಫುಲ್ ಕ್ಲಿಯರ್ ಆಗಿರ್ತದೆ ನಮ್ಮ ಥ್ರೋಟ್. ನಿಜವಾಗ್ಲು ಇದು ನನ್ನದು ಎಕ್ಸ್ಪೀರಿಯನ್ಸ್. ಅಂದ್ರೆ ನನಗೆ ಒಂದು 2-3 ಇಯರ್ಸ್ ಬ್ಯಾಕ್ ಕಂಟಿನ್ಯೂಸ್ ನನಗೆ ಥ್ರೋಟ್ ಇನ್ಫೆಕ್ಷನ್ ಇತ್ತು. ಸೊ ನಾನು ನಾನೇ ಕಂಡುಕೊಂಡಂತಹ ಒಂದು ಮದ್ದು. ವೀಕ್ಷಕರಿಗೂ ಇದು ಪ್ರಯೋಜನ ಆಗ್ತದೆ ಅಂತ ಎಣಿಸ್ಕೊಂಡಿದ್ದೇನೆ ನಾನು. ಥ್ರೋಟ್ ಇನ್ಫೆಕ್ಷನ್ ಇದ್ರೆ ಜಾಸ್ತಿ ಹೆದರಬೇಡಿ. ಅಂಡ್ 2 ಕಾಳು ಮೆಣಸು ಸ್ವಲ್ಪ ಖಾರ ಇರ್ತದೆ, ನಾರ್ಮಲ್ ಆಗಿರ್ತದೆ. ಅದನ್ನ ತಿಂದು ನೀರು ಹಾಲು ಏನು ಕುಡಿಬಾರ್ದು. ಜಸ್ಟ್ ಹಾಗೆ ಬೆಡ್ಡಿಗೆ ಹೋಗುವ ಟೈಮಲ್ಲಿ ತಿಂದು ಮಲ್ಕೊಳ್ಬೇಕು. ಇದು ಬರ್ತದೆ ಕೀರ್ತಿ. ನೋಡಿ ಕರೆಕ್ಟ್ ಆಗಿ ಕಾಯ್ತಲ್ಲ, ಲೋ ಫ್ಲೇಮ್ ಅಲ್ಲೇ ಇಟ್ಟಿದ್ದೇನೆ. ಎಸ್, ಸೊ ಕಾಯ್ತಾ ಇದೆ. ಸೊ ಈ ಟೈಮಲ್ಲಿ ಒಂದು ಬ್ರೇಕ್ ತಗೊಂಬರೋಣ. ಸೊ ಬ್ರೇಕ್ ನಂತರ ನಂಗೆ ಡೈರೆಕ್ಟ್ ರೊಟ್ಟಿ ಸಿಗ್ತದೆ. ಆ ಖುಷಿಯಲ್ಲಿ ನಾನೊಂದು ಬ್ರೇಕ್ ತಗೊಂಬರ್ತೇನೆ. ಓಕೆ, ತಗೊಳ್ಳಿ. ಎಸ್, ವೀಕ್ಷಕರೇ ನೋಡಿದ್ರಲ್ಲ, ರೊಟ್ಟಿ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಸೊ ಕಾಯ್ತಾ ಇರುವಂಥದ್ದನ್ನ ನೋಡ್ತಾ ಇದ್ರೆ ನಂಗೂ ಆಸೆ ಆಗ್ತದೆ ಯಾವ್ದು ತಿಂತೇನೆ ಅಂತ. ಸೊ ಅದು ಕಾಯೋಕ್ಕೋಸ್ಕರ ನಾವೊಂದು ಸ್ವಲ್ಪ ಬ್ರೇಕ್ ರೊಟ್ಟಿಗೆ ಕೊಡೋಣ. ಸೊ ನೀವು ಕೂಡ ಒಂದು ಪುಟ್ಟ ವಿರಾಮನ ತಗೊಂಬನ್ನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ.
ಬ್ರೇಕ್ನ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಲ್ಸ್ ಕ್ಯಾಬಲ್ ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿ. ಎಸ್, ರೊಟ್ಟಿ ಅಂತೂ ರೆಡಿ ಆಗ್ತಾ ಇದೆ. ಸೊ ನಾನಂತೂ ತಿನ್ಲಿಕ್ಕೆ ಕಾಯ್ತಾ ಇದ್ದೇನೆ. ಸೊ ಏನಾಗಿದೆ ರೊಟ್ಟಿ, ಹೇಗಾಗಿದೆ, ಹೇಗೆ ಕಲರ್ ಚೇಂಜ್ ಆಗಿದೆ ನೋಡ್ಕೊಂಬರೋಣ. ಎಸ್, ಓ ರೊಟ್ಟಿ ತುಂಬ ಕ್ಯೂಟ್ ಆಗಿ ಬಂದಿದೆ. ನೋಡಿ, ನಾರ್ಮಲಿ ಮಾರ್ಕೆಟಲ್ಲೆಲ್ಲ ನಾವು ನೋಡ್ತೇವೆ ಜೋಳದ ರೊಟ್ಟಿ ಒಂಥರ ಚಪಾತಿ ತರ ರೋಸ್ಟ್ ಆಗಿ ಮಾಡಿ ಪ್ಯಾಕೆಟ್ ಅಲ್ಲಿ ಬರ್ತದೆ. ಇದು ಸ್ವಲ್ಪ ಡಿಫ್ರೆಂಟ್. ಅಂದ್ರೆ ಆ ತರ ರೊಟ್ಟಿ ತಟ್ಟೋದು ನಮ್ಮ ಕೈಯಿಂದ ಆಗುದಿಲ್ಲ ಕೀರ್ತಿ, ಯಾಕಂದ್ರೆ ನಾವು ಅಷ್ಟು ಎಕ್ಸ್ಪರ್ಟ್ ಅಲ್ಲ ನಾರ್ತ್ ಕರ್ನಾಟಕದವರಷ್ಟು. ಈ ತರ ಮಾಡ್ಕೊಂಡ್ರೆ ಎಲ್ರು ಮಾಡ್ಕೊಳ್ಬಹುದು ಅಲ್ಲ. ಈ ತರ ಹೇಗಿದೆ ಅಂತ ಹೇಳಿದ್ರೆ ಜೋಳನೆ ತಂದು ಬಾಯಲ್ಲಿ ಇಟ್ಟಾಗಿದೆ, ಕಲರ್ ಅದೇ ತರ ಬಂದಿದೆ. ಹೌದು. ಮತ್ತೆ ಸೀಸನಲ್ ಸೊಪ್ಪು ಯಾವ್ದೆಲ್ಲ ಸಿಗ್ತದೆ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಳ್ಬಹುದು. ಹಸಿರು ಕಲರ್ನ ಹರಿವೆ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಂತ ಬರ್ತದಲ್ಲ, ಅದನ್ನು ಹಾಕೊಳ್ಬಹುದು. ಯಾವ್ದು ನಮ್ಗೆ ಫ್ಲೇವರ್ ಇಷ್ಟ ಆಗ್ತದೆ ಅದನ್ನ ಆಡ್ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಳ್ಬಹುದು ಕೀರ್ತಿ. ಕರಿಬೇವು ಹಾಕೊಳ್ಬಹುದು ಬೇಕು ಅಂತ ಹೇಳಿದವರು, ಸಣ್ಣಾಗಿ ಚಾಪ್ ಮಾಡ್ಕೊಂಡು. ಎಸ್, ಎಲ್ಲ ಸೊಪ್ಪು ಹಾಕಿದ್ದು ಒಂದು ಗಾರ್ಡನ್ ಫೀಲ್ ಬರ್ತದೆ ರೊಟ್ಟಿಗೆ. ಕಲರ್ಫುಲ್ ಆಗಿ ಇರ್ತದೆ ನೋಡಿ. ಬಿಸಿ ಬಿಸಿ ಆಗಿರುವ ಜೋಳದ ಗ್ರೀನ್ ಕಲರ್ ರೊಟ್ಟಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಗ್ರೀನ್ ಮಾಡಿ ನಂಗೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಮೆಲ್ಲ ಕೀರ್ತಿ, ಬಿಸಿ ಆಗಿದೆ. ಎಸ್, ಸೊ ಜೋಳದ ರೊಟ್ಟಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ನೋಡೋಣ. ಚಟ್ನಿ ಏನಾದ್ರೂ ಬೇಕಿತ್ತ ಒಟ್ಟಿಗೆ ಕೀರ್ತಿ? ನೀವು ಹೇಳ್ದಾಗೆ ಯಾವ ಗ್ರೇವಿ ಕೂಡ ಬೇಡ, ಅಷ್ಟು ರಿಚ್ ಆಗಿದೆ. ಆ್ಯಂಡ್ ಮಾಮೂಲಿ ರೊಟ್ಟಿ ತಿಂತಿದ್ದೇವೆ ಅಂತ ಅನಿಸೋದೇ ಇಲ್ಲ. ಎಲ್ಲ ವೆಜಿಟೇಬಲ್ಸ್ ಕರೆಕ್ಟಾಗಿ ಟೇಸ್ಟ್ ಬಿಟ್ಟಿದೆ. ಆ್ಯಂಡ್ ಒಂದು ಕ್ಯಾರೆಟಾ ಅಥವಾ ಈ ಕೊತ್ತಂಬರಿ ಸೊಪ್ಪಿದು ಫ್ಲೇವರಾ ಯಾವುದು ಅಂತ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಷನ್ಸ್. ತುಂಬ ಟೇಸ್ಟಿ ಆಗಿದೆ. ಆ್ಯಂಡ್ ರೊಟ್ಟಿ ಹೀಗೆಲ್ಲ ಇದ್ರೆ ಮಾಮೂಲಿ ಎಲ್ಲರೂ ತಿಂತಾರಪ್ಪ. ಸೊ ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್. ಹೆಲ್ದಿ ಫುಡ್ ಅದನ್ನು ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂತ ಅಶ್ವಿನಿ ಮೇಡಮ್ ಯಾವಾಗಲೂ ಪ್ರೂವ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವತ್ತು ಕೂಡ ತುಂಬ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಅದ್ಭುತವಾದ ಟೇಸ್ಟನ್ನು ನಮಗೆ ಪರಿಚಯ ಮಾಡಿಕೊಟ್ಟದಕ್ಕೆ. ಆ್ಯಂಡ್ ಜೋಳದ ರೊಟ್ಟಿ ಯಾರಿಗೆಲ್ಲ ಫೇವ್ರೇಟ್ ಅವರಿಗೆಲ್ಲ ಇದು 100% ಫೇವ್ರೇಟ್ ಆಗಿ ಹೋಗ್ತದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಜೋಳದ ರೊಟ್ಟಿ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡ್ಕೊಂಡು ಬಂದೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಇವತ್ತು ಜೋಳದ ರೊಟ್ಟಿ ಸ್ಪೆಷಲ್ ಆಗಿ ಮಾಡಬೇಕಂತ ನೀವು ರೆಡಿ ಆಗೋದಾದರೆ, ಸೊ ನಿಮಗೆ ಯಾವುದಾದ್ರೂ ಕನ್ಫ್ಯೂಷನ್ಸ್ ಇದ್ದರೆ ತಯಾರಿಸುವ ವಿಧಾನನ ನೋಡ್ಕೊಂಡು ಬನ್ನಿ. ಜೋಳದ ರೊಟ್ಟಿ ಬೇಕಾಗುವ ಸಾಮಗ್ರಿಗಳು: 1 ಬೌಲ್ ಜೋಳದ ಹಿಟ್ಟು, ಅರಿಶಿನ ಪುಡಿ, ಶುಂಠಿ, ಮೆಂತ್ಯ ಸೊಪ್ಪು, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸು, ತೆಂಗಿನೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಜೋಳದ ರೊಟ್ಟಿ ಮಾಡುವ ವಿಧಾನ: 1 ಬೌಲ್ನಲ್ಲಿ ಮೆಂತ್ಯ ಸೊಪ್ಪು, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದ ಶುಂಠಿ, ಕತ್ತರಿಸಿದ ಈರುಳ್ಳಿ, ಹಸಿಮೆಣಸು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಜೋಳದ ಹಿಟ್ಟು, ಸ್ವಲ್ಪ ಬಿಸಿ ನೀರನ್ನ ಹಾಕಿ ಕಲಸಿಕೊಳ್ಳಿ. ಈ ಮಿಶ್ರಣದಿಂದ ಹದ ಗಾತ್ರದ ಉಂಡೆಯನ್ನು ಮಾಡಿ ಎಣ್ಣೆ ಹಾಕಿರುವ ಬಾಳೆ ಎಲೆಯ ಮೇಲೆ ಚೆನ್ನಾಗಿ ತಟ್ಟಿಕೊಳ್ಳಿ. ತವಾವನ್ನ ಸ್ಟವ್ ಮೇಲಿಟ್ಟು ಎಣ್ಣೆಯನ್ನು ಹಾಕಿ ನಂತರ ಚೆನ್ನಾಗಿ ತಟ್ಟಿದ ರೊಟ್ಟಿಯನ್ನು ತವದ ಮೇಲೆ ಹಾಕಿದರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಸವಿಯಲು ಸಿದ್ಧ. ಎಸ್ ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಪ್ರೆಸ್ಟೀಜ್ನವರ ಪ್ರಾಡಕ್ಟ್ ನಾನ್ ಸ್ಟಿಕ್ ಕುಕ್ವೇರ್ ಆ್ಯಂಡ್ ಹನಿ ಕೋಮ್ ಸ್ಟ್ರಕ್ಚರ್ ಇದೆ. ತುಂಬ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಡಿಮೆ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಬೋದಂತೆ. ಸೊ ಲೆಸ್ ಆಯಿಲ್ ಕನ್ಸಿಸ್ಟೆಂಟ್ ಆ್ಯಂಡ್ ತುಂಬ ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ ಆ್ಯಂಡ್ ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈ ಪ್ರಾಡಕ್ಟನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂತ ಆದರೆ ಇವತ್ತೇ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿಯಲ್ಲಿರುವಂತಹ ಮಳಿಗೆಗೆ ಭೇಟಿ ಕೊಡಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜೋಳದ ರೊಟ್ಟಿಯನ್ನು ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅಶ್ವಿನಿ ಮೇಡಮ್ ನಮಗೆ ತೋರಿಸ್ಕೊಟ್ರು. ಬನ್ನಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರೋಣ. ಎಸ್ ಮ್ಯಾಮ್, ಜೋಳದ ರೊಟ್ಟಿ ಅಂತ ಹೇಳಿದ್ರೆ ಒಂದು ಫೀಲ್ ಇರುತ್ತಪ್ಪ, ಏನು ಮಾಮೂಲಿ ರೊಟ್ಟಿ ಅಂತ, ಬಟ್ ಇಷ್ಟು ರಿಚ್ ಆಗಿ ರೊಟ್ಟಿ ಮಾಡ್ಬೋದು ಅಂತ ನೀವು ನಮಗೆ ಹೇಳ್ಕೊಟ್ರಿ.
ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನಗು ಮುಖದಿಂದ ಏನೇ ಇರಲಿ ಬಂದು ತುಂಬ ಚೆನ್ನಾಗಿ ಕುಕ್ ಮಾಡ್ತೀರಿ. ನಿಮ್ಮ ಈ ಎನರ್ಜಿಗೆ ನಾವು ಯಾವಾಗಲೂ ಫಿದಾ ಆಗಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ, ಅದ್ಭುತವಾದ ಡಿಶನ್ನು ನಮ್ಗೆ ಹೇಳ್ಕೊಟ್ಟೋದಕ್ಕೆ. ಥ್ಯಾಂಕ್ ಯು ಕೀರ್ತಿ. ನನಗೇನೋ ಒಂದು ಸಣ್ಣ ಡಿಶ್ ಗೊತ್ತು, ಅದನ್ನು ನಾನು ವೀಕ್ಷಕರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ನಿಮಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲಿ ನಿಮ್ಗೆ ಇಂಥ ಸರ್ಪ್ರೈಸಸ್ ಕಾಯ್ತಾ ಇರ್ತದೆ. ಆ್ಯಂಡ್ ಈ ಡಿಶ್ ಮಾಡ್ತಾರಾ, ಅದನ್ನು ಹೀಗೆ ಮಾಡ್ತಾರಾ ಅನ್ನೋ ಕ್ಯೂರಿಯಾಸಿಟಿಯನ್ನು ಯಾವತ್ತೂ ಬಿಲ್ಡ್ ಮಾಡ್ತಾ ಇರ್ತಾರೆ ಅಶ್ವಿನಿ ಮೇಡಮ್. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಡಿಶ್ನೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.